ಸೋಮೇಶ್ವರ ಪುರಸಭೆ ಬೊಕ್ಕ ಸಂತ ಎಲೋಶಿಯಸ್ ಕಾಲೇಜ್ದ ಸಾರ್ಥ ಒರ್ಮನುತ ಸೊನ್ಪತ್ ಮೂಜನೇ ಬ್ಯಾಚ್ದ ಹಳೆ ವಿದ್ಯಾರ್ಥಿಗಳು ಎಂಎಸ್ಡಬ್ಲ್ಯೂ ಸಾರ್ಥ ಒರ್ಮನುತ ಸೊನ್ಪತ್ತೈದು ಸಮಾಜ ಸೇವಾ ವಿಭಾಗದ ವಿದ್ಯಾರ್ಥಿಗಳು ಬೊಕ್ಕ ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ದ ಸಹಕಾರದೊಟ್ಟಿಗೂ 15 ಜನ ಆಶಾ ಕಾರ್ಯಕರ್ತರಿಗೆ ಆಕ್ಸಿಮೀಟರ್ ಬೊಕ್ಕ ಟಾರ್ಚ್ ವಿತರಣೆಯನ್ನು ಶನಿವಾರ ಪುರಸಭಾ ಸಭಾಂಗಣ ನಡೆಪಾಯಿರು. ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ಆಶಾ ಕಾರ್ಯಕರ್ತರಿಗೆ ಆಕ್ಸಿಮೀಟರ್ ಬೊಕ್ಕ ಟಾರ್ಚ್ ಲೈನ್ ಪಟ್ಟದು. ಆಶಾ ಕಾರ್ಯಕರ್ತರು ಆಕ್ಸಿಮೀಟರ್ ಬೊಕ್ಕ ಟಾರ್ಚ್ ಒದಗಾವಲಕ ಕೇಂದಿದ್ದೇರು. ಆ ಪ್ರಕಾರ ಇನಿ ಅಕ್ಲಿಗೆ ವಿತರಣೆ ಮಂತದ ಇದೇನು ಬಾರಿ ಜಾಗೃತಿ ಉಪಯೋಗ ಮಲ್ಪುಲೆ ಪಂಡ ತೆರಿಪಾಯರು. ಕೆಲವೊಂದು ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ರಿ. ಆಕ್ಸಿಮೀಟರ್ ವರ್ಕ್ ಆಗ್ತಾ ಇಲ್ಲ, ಮತ್ತು ಮನೆಗೆ ಟೆಸ್ಟಿಗೆ ಹೋಗುವಾಗ ನಮಗೆ ನಮ್ಮ ಮೊಬೈಲಲ್ಲಿ ಟಾರ್ಚ್ ಹಾಕಿದ್ದಕ್ಕೆ ಏನೋ ಕಂಪ್ಲೇಂಟ್ ಆಗಿದೆ ಅಂತ. ಅದಕ್ಕೆಲ್ಲ ಸೊಲ್ಯೂಷನ್ ಅಂತ ಹೇಳಿದರೆ ನಾವೀಗ ರೆಡಿ ಮಾಡಿದ್ದೇವೆ. ಇಷ್ಟು ಸಹ ಆಕ್ಸಿಮೀಟರ್ ಆಗಿರ್ಬೋದು. ಆಕ್ಸಿಮೀಟರ್ಗೆ ಸಾಧಾರಣ ಎಷ್ಟಾಯಿತು, 2,500 ಆಕ್ಸಿಮೀಟರ್, 2,500 ಇಂಟು 15 37,000 ಆಕ್ಸಿಮೀಟರ್. ಪುನಃ ಟಾರ್ಚ್ ಕೂಡ 50 ರೂಪಾಯಿದಲ್ಲ, 250 ರೂಪೀಸ್ ಇದ್ದರೂ ಟಾರ್ಚ್, ಅಂದರೆ ಅದಕ್ಕಿಂತ ಒಳ್ಳೆ ಟಾರ್ಚ್ ಇಲ್ಲ ಅಂತೆ. ಹಾಗೆ ಒಳ್ಳೆಯದು ಕ್ವಾಲಿಟಿಯನ್ನು ನಿಮಗೆ ದಾನಿಗಳು, ಒಂದು ನನ್ನ MSW ಫ್ರೆಂಡ್ಸ್, ಇನ್ನೊಂದು ಎಲೋಶಿಯಸ್ ಇದ್ದು ಓಲ್ಡ್ ಸ್ಟೂಡೆಂಟ್ಸ್, ಹಾಗೆಯೇ ನಮ್ಮ ಕಾವೇರಿ ಲಯನ್ಸ್ ಕ್ಲಬ್ ಮತ್ತು ಕೆಲವು ದಾನಿಗಳು ಸ್ವಲ್ಪ ಕೊಟ್ಟು ಇಷ್ಟ ಐಟಮನ್ನು ಯಾವುದೇ ನಾವು ಪುರಸಭೆಯಿಂದ ಇದಕ್ಕೆ ಹಾಕಲಿಲ್ಲ, ಆದರೆ ನಮ್ಮ ಕಾಂಟ್ಯಾಕ್ಟ್ ಮೂಲಕ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕೇಳಿಕೊಂಡು ನಿಮಗೆ ಆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ.
ಇದರ ಸದುಪಯೋಗ ನೀವು ಮಾಡಬೇಕು. ಆಕ್ಸಿಮೀಟರ್ಸ್ ಹಾಗೆ ದಯವಿಟ್ಟು ಒಳ್ಳೆ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ನಾಳೆ ಇದು ಹಾಳಾಯಿತು ಅಂತ ಹೇಳಿದರೆ ಮತ್ತೆ ಇನ್ಯಾರು ಕೊಡೋ ಸ್ಥಿತಿಯಲ್ಲಿ ಇಲ್ಲ. ಅದು ನಮ್ಮ ವಸ್ತು, ನಿಮಗೆ ಇನ್ನು ಮುಂದೆ ಸಹ ಅದು ಬೇಕು. ನಮಗೆ ಅದನ್ನು ನೀವು ರಿಟರ್ನ್ ಕೊಡೋದು ಬೇಡ. ಯಾವ ಟೈಮಲ್ಲಾದರೂ ನಿಮಗೆ ಅದು ಯೂಸ್ ಆಗ್ಬೋದು. ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು. ಹಾಗೆ ಟಾರ್ಚ್ ಕೂಡ ನಮ್ಮ ಏರಿಯಾದಲ್ಲಿ ಯಾರಿಗೂ ಮಲೇರಿಯಾ ಬರಬಾರ್ದು, ಎಲ್ಲರೂ ಆರೋಗ್ಯ, ಡೆಂಗ್ಯೂ ಕೂಡ ಕಾಡಬಾರ್ದು ನಮ್ಮ ಏರಿಯಾ ಯಾವುದೇ ಸೋಮೇಶ್ವರ ಪುರಸಭೆಗೆ. ಆ ನಿಟ್ಟಿನಲ್ಲಿ ನಿಮ್ಮ ಕರ್ತವ್ಯ ಮಾಡುವಾಗ ನಿಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಬಾರ್ದು ಅಂತ ಹೇಳುವ ಉದ್ದೇಶಕ್ಕೆ ಇವತ್ತು ಇದನ್ನು ಆದಷ್ಟು ಬೇಗ ನಾವು ಅರೇಂಜ್ ಮಾಡಿದ್ದೇವೆ. ಎಲ್ಲ ಆಶಾ ವರ್ಕರ್ಸ್ ಅಂತ ಹೇಳಿದರೆ ಬಹುಶಃ ಎಲ್ಲರಿಗೂ ಹತ್ತಿರದವರು ನೀವು. ನಿಮ್ಮಲ್ಲೇ ನಾವು ಕೇಳುವಂಥದ್ದು ಏನು ವಿಷಯ ಇದ್ದರು. ಹಾಗಾಗಿ ನಿಮ್ಮ ಸೇಫ್ಟಿ ಕೂಡ ನಮಗೆ ಇಂಪಾರ್ಟೆಂಟ್. ನಿಮಗೇನಾದರೂ ಬೇರೆ ವ್ಯವಸ್ಥೆಗಳು ಬೇಕಿದ್ರೆ ಕೂಡ ನಮಗಾಗಿ ನೀವು ಹೇಳ್ಕೊಳ್ಬೋದು. ಒಳ್ಳೆಯ ಕೆಲಸವನ್ನು ಸೋಮೇಶ್ವರ ಪುರಸಭೆಗೆ, ಸೋಮೇಶ್ವರದ ಜನತೆಗೆ ನೀವು ಕೊಡ್ತಾ ಇದ್ದೀರಿ. ಅದಕ್ಕೆ ಯಾವಾಗಲೂ ನಮ್ಮ ಪುರಸಭೆ ನಿಮಗೆ ಆಭಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಕೂಡ ನೀವು ವಹಿಸ್ಕೊಳ್ಬೇಕು ಅಂತ ಕೇಳ್ತಾ, ಇವತ್ತು ನಮ್ಮ ಚೀಫ್ ಗೆಸ್ಟ್ ಆಗಿ ನಮಿತಾ ಡಿ ರಾವ್ ಅಂತ ಇದ್ದಾರೆ. ಇವರ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಯಾರಾದರೂ ನೋಡಿದ್ದೀರಾ ಅವರನ್ನು? ಪರಿಚಯ ಇಲ್ವಾ? ಇವರು ಮಾಜಿ ಡೆಪ್ಟಿ ಮೇಯರ್ ಆಗಿದ್ದರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಒಳ್ಳೆಯ ಸೋಷಿಯಲ್ ವರ್ಕರ್. ಯಾವುದೇ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅದನ್ನು ಯಾವ ರೀತಿಯಲ್ಲಾದರೂ ನಮಗೆ ಮಾಡಿಕೊಡುವಂಥ ಒಬ್ಬ ಒಳ್ಳೆಯ ಮಹಿಳೆ. ಈ ವರ್ಷ ಕಾವೇರಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಅವರದ್ದು ಇದು ಮೊದಲ ಪ್ರಾಜೆಕ್ಟ್. ಹಾಗಾಗಿ ಆಶಾ ವರ್ಕರ್ಸ್ಗೆ ಅವರು ಮೊದಲ ಪ್ರಾಜೆಕ್ಟನ್ನು ಕೊಡ್ತಾ ಇದ್ದಾರೆ. ಅವರನ್ನು ನಾವು ಪುರಸಭೆಯ ಪರವಾಗಿ ಅತ್ಯಂತ ಅವರಿಗೆ ಅಭಿನಂದನೆಯನ್ನು ಹಾಗೂ ಅವರಿಗೆ ಮುಂದಿನ ವರ್ಷ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೇವೆ. ನಿಮ್ಮೊಟ್ಟಿಗೆ ಅನೇಕ ಸಲ ಅವರು ಬರ್ತಾರೆ. ಇನ್ನೂ ಸಹ ಯಾವುದೇ ಕಾರ್ಯಕ್ರಮಗಳಿರಲಿ ಅಥವಾ ಯಾವುದೇ ಸೌಲಭ್ಯಗಳನ್ನು ಇಲ್ಲಿ ಕೊಡಬೇಕಿದ್ರೆ ಕೂಡ ನಮ್ಮೊಟ್ಟಿಗೆ ಅವರು ಬರ್ತಾರೆ. ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ನಮಿತಾ ಡಿ ರಾವ್ ಪಾತಿರೊಂದು ಆಶಾ ಕಾರ್ಯಕರ್ತರಿಗೆ ದಿಂಜ ಅಗತ್ಯವಾದ ಆಕ್ಸಿಮೀಟರ್ ಬೊಕ್ಕ ಟಾರ್ಚ್ ಬೋರ್ಡ್ ಹಾಕೊಂಡು ಇದನ್ನು ಉಪಯೋಗ ಮಲ್ತೊಲ್ಲೆ ಪಂಡು ತೆರಿಪಾಯಿರು. ಉಪಯೋಗವಾಗುವಂಥ ಆಕ್ಸಿಮೀಟರ್ ಮತ್ತು ಟಾರ್ಚ್ ಅನ್ನು ಒದಗಿಸಿದ್ದೇವೆ. ಇದರ ಉಪಯೋಗವನ್ನು ಯಾಕೆಂದರೆ ಆಶಾ ಕಾರ್ಯಕರ್ತರು ಅಂತ ಹೇಳಿದರೆ ಇವಾಗ ಎಲ್ಲರಿಗೂ ಹತ್ತಿರವಾಗಿ, ಯಾಕೆಂದರೆ ಅವರು ಎಲ್ಲರ ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಇದೆ, ನಿಮ್ಮ ಆರೋಗ್ಯದ ಬಗ್ಗೆ ನಮಗೂ ಕಾಳಜಿ ಇದೆ ಅಂತ ಹೇಳಿಕೊಳ್ತಾ ಈ ಒಂದು ಆಕ್ಸಿಮೀಟರ್ ಮತ್ತು ಟಾರ್ಚನ್ನು ಏನು ನೀವು ಮನೆಗೆ ಹೋಗುವಾಗ ಎಲ್ಲರಿಗೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ವಾಣಿಯವರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಅವರು ನುಡಿದಂತೆ ನಡೆಯುವಂಥ ಒಬ್ಬ ಅಧಿಕಾರಿಯಾಗಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ನಿಮ್ಮ ಈ ಒಂದು ಸೇವೆಗೆ ಎಲ್ಲರೂ ಆಭಾರಿಯಾಗಿದ್ದೇವೆ ಅಂತ ತಿಳಿಸ್ತಾರೆ. ಇವತ್ತು ನಮಗೆ ಲಯನ್ಸ್ ಕ್ಲಬ್ ಇವರಿಂದ ಮತ್ತು ನಮ್ಮ ಮುಖ್ಯಾಧಿಕಾರಿ ಇವರಿಂದ ನಮಗೆ ಪಲ್ಸ್ ಮೀಟರ್ ಮತ್ತು ಟಾರ್ಚನ್ನು, ಅಂದರೆ ನಾವು ನಮ್ಮ ಒಂದು ಗ್ರಾಮವನ್ನು ಆರೋಗ್ಯವನ್ನಾಗಿ ಇರಿಸಬೇಕು ಎಂಬ ಉದ್ದೇಶವಾಗಿ ನಮಗೆ ಒಂದು ಟಾರ್ಚ್ ಮತ್ತು ನಮ್ಮ ಪಲ್ಸ್ ನಮ್ಮ ಇಡೀ ಸೋಮೇಶ್ವರ ಪುರಸಭೆಯನ್ನು ನಾವು ಆರೋಗ್ಯ ಗ್ರಾಮವನ್ನಾಗಿ ಮಾಡಿಕೊಳ್ಳಲು ನಮಗೆ ತುಂಬ ಸಹಕಾರಿಯನ್ನು ಮಾಡಿದ್ದಾರೆ. ಇವರಿಗೆ ನಮ್ಮ ಕೋಟೆಕಾರ PSC ಪರವಾಗಿ ಹಾಗೂ ಎಲ್ಲ ಆಶಾ ವರ್ಕರ್ಗಳ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಬಯಸಿದ್ದೇನೆ. ಸೋಮೇಶ್ವರ ಪುರಸಭಾ ಹಿರಿಯ ಆರೋಗ್ಯ ನಿರೀಕ್ಷಕರು ಲಿಲ್ಲಿ ನಾಯರ್, ವ್ಯವಸ್ಥಾಪಕರು ಕೃಷ್ಣ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸಿಬ್ಬಂದಿ ಶ್ರೀಮತಿ ರೂಪಾ ಎತ್ಕೊಂದು ಸಭೆಸ್ತಾರಿಕೆ ಮಲ್ತೇರು.